who is hung naked. The Bible says he hung naked. Totally naked, totally naked. How can a person who is hung naked, how can a person who has got nails on his feet, on his hands and feet, how can a person who is wounded so much have joy in the midst of this suffering? ಈಗ ಯೋಚನೆ ಮಾಡಿ ನೋಡಿ ಪ್ರಿಯರೇ, ಒಂದು ವ್ಯಕ್ತಿ ತನ್ನ ಕೈಗಳಲ್ಲಿ ಮೊಳೆಗಳನ್ನು ಒಡಿಸಿಕೊಂಡು ಅಷ್ಟು ಆ ಒಂದು ಚಿತ್ರಹಿಂಸೆಯನ್ನು ಅನುಭವಿಸುವಂತ ಸಂದರ್ಭದಲ್ಲಿ ಕೂಡ ತನ್ನ ಮೈ ಮೇಲೆ ಒಂದೇ ಒಂದು ವಸ್ತ್ರವೂ ಇಲ್ಲದಿದ್ರು ಕೂಡ, ಅಷ್ಟೊಂದು ಸಂಪೂರ್ಣವಾಗಿ ಅವ್ರ ಮೈ ಮೇಲೆ ಯಾವುದೇ ಒಂದು ಮಾಂಸಖಂಡಗಳು ಇಲ್ಲದೆ ಇದ್ದರೂ ಕೂಡ ಅಷ್ಟು ಚಿಂತೆ ಹಿಂಸೆಯನ್ನು ಅನುಭವಿಸುವಾಗ ಒಂದು ವ್ಯಕ್ತಿ ಯಾವ ರೀತಿ ಆನಂದದೊಂದಿಗೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ? Hallelujah. 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 Just like a woman who goes through 9 months of pregnancy, but she goes through uncomfort, she goes through labor pain, she goes through all that, but yet she is filled with joy because she knows after 9 months I'm going to get a baby with whom I'm going to enjoy my lifetime. In the same way, when Jesus endured the cross, he was looking at you, he was looking at me, he was looking at every one of us, that when he would spill his pure precious blood on the cross, the very cross which was a curse from God would turn into an altar of God, where God would accept the sacrifice and you and I would be sanctified, purified, and we would be adopted in the family of God. And that is why Jesus had that joy in the midst of suffering. Praise the Lord. Hallelujah. Oh, praise the Lord. Praise the Lord. ಒಂದು ತಾಯಿ ತನ್ನ ಹೊಟ್ಟೆ ಒಳಗಡೆ ಆ ಮಗುವನ್ನು ಇಟ್ಟುಕೊಂಡು 9 ತಿಂಗಳ ತನಕ ಅವರಿಗೆ ಸಂಪೂರ್ಣವಾಗಿ ಅದು ಒಂದು ಇಕ್ಕಟ್ಟಂತ ಒಂದು ಪರಿಸ್ಥಿತಿ ಆಗಿರ್ಬೋದು, ಅನೇಕ ವಿಧ ಒಂದು ನೋವುಗಳನ್ನು ಅನುಭವಿಸಿರ್ಬೋದು, ಅವರಿಗೆ ಹೇಳಿಕೊಂಡಂತ ರೀತಿಯಲ್ಲಿ ನಡೀಲಿಕ್ಕೆ ಆಗಲ್ದೇನಿರ್ಬೋದು. ಆದರೂ ಕೂಡ ಆ 9 ತಿಂಗಳು ಅವರು ಆನಂದದೊಂದಿಗೆ ಮುಂದುವರಿತಾ ಇರ್ತಾರೆ. ಏಕೆಂದರೆ ಇದು ಅವರು ಆ ಮುಂದೆ ಬರುವಂತಹ ಆ ಮಗು ಹುಟ್ಟಿ ಜನನವಾದ ನಂತರ ಆ ಮಗುವನ್ನು ನೋಡಿಕೊಂಡು ಆನಂದ ಪಡುವಂತಹ ಮುಂದಿನ ಕಾರ್ಯವನ್ನು ನೋಡಿ ಆ ಮಗುವಿನೊಂದಿಗೆ ನಾನು ಸದಾಕಾಲ ಆನಂದ ಪಡ್ತೇನೆ, ನಾನು ಮಾತ್ರ ಅಲ್ಲ ನನ್ನ ಕುಟುಂಬದವರು ಆ ಮಗುವನ್ನ ನೋಡಿ ಸಂತೋಷ ಪಡ್ತಾರೆ, ಆನಂದ ಪಡ್ತಾರೆ ಎಂಬುದು ಆ ಒಂದೇ ಒಂದು ನಿರೀಕ್ಷೆಯಿಂದ ಸಂಪೂರ್ಣವಾಗಿ ಅವರು ಆನಂದದೊಂದಿಗೆ ಅದೆಲ್ಲವನ್ನು ಸಹ ಅನುಭವಿಸ್ತಾರೆ. ಅದೇ ರೀತಿ ಪ್ರಿಯರೇ, ಪ್ರಭು ಯೇಸು ಕೂಡ ಶಿಲುಬೆ ಯಾತನೆಯನ್ನು ಅನುಭವಿಸುವಾಗ ಅವರು ಆ ಯಾತನೆ ಕಡೆ ಗಮನ ಕೊಡಲಿಲ್ಲ, ಬದಲಾಗಿ ನನ್ನನ್ನು ಮತ್ತು ಇಡೀ ಮಾನವ ಕುಲವನ್ನು ನಿಮ್ಮೊಬ್ಬೊಬ್ಬರನ್ನು ನೋಡಿ, ಇದೋ ನಾನು ಶಿಲುಬೆ ಮೇಲೆ ಸಂತೋಷದೊಂದಿಗೆ ಆನಂದದೊಂದಿಗೆ ನಾನು ಯಾತನೆ ಅನುಭವಿಸಿ ನನ್ನ ಎಲ್ಲಾ ಮಕ್ಕಳ ಪಾಪಗಳನ್ನು ನನ್ನ ಶರೀರದಲ್ಲೇ ಹಾಕಿಕೊಂಡು ನನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ಆ ಶಿಲುಬೆ ಮೇಲೆ ನನ್ನ ರಕ್ತವನ್ನು ಸುರಿಸುವಾಗ ಆ ರಕ್ತದಿಂದ ನನ್ನ ಮಕ್ಕಳಲ್ಲೂ ತೊಳೆದು ಅವರ ಪಾಪದಿಂದಲೂ ಶಾಪದಿಂದಲೂ ಬಿಡುಗಡೆಯಾಗಿ ಅವರೆಲ್ಲರೂ ದೇವರ ಕುಟುಂಬದಲ್ಲಿ ದೇವರ ದತ್ತು ಮಕ್ಕಳಾಗ್ತಾರೆ ಎಂಬುದಾಗಿ Praise the Lord. Praise the Lord. Praise the Lord. Hallelujah. Hallelujah. And that is why you find Jesus all the time embracing the cross, because he was not looking at his suffering, he was looking at you and me, that when we would receive his, we would accept his sacrifice, we would believe in him, everything against us would be nailed on the cross and we would be set free from captivity, we would be set free from going to hell, and a new door would open up, we would be going to heaven, and heaven has become our eternal home because of the cross of Jesus. Praise the Lord. ಅದಕ್ಕಾಗಿ ನಾವು ನೋಡ್ತೇವೆ ಪ್ರಿಯರೇ, ಯೇಸು ಸ್ವಾಮಿಯನ್ನ, ಯೇಸು ಆ ಶಿಲುಬೆ ಯಾತನೆ ಅನುಭವಿಸಿದಾಗಲೂ ಕೂಡ ಅವರು ತಾವು ಅನುಭವಿಸುತ್ತಿರುವಂತಹ ಯಾತನೆಗಳ ಬಗ್ಗೆ ಗಮನ ಕೊಡಲಿಲ್ಲ ಪ್ರಿಯರೇ. ಶಿಲುಬೆ ಮೇಲೆ ಅಷ್ಟೊಂದು ಯಾತನೆಯನ್ನು ಅನುಭವಿಸಿದ್ರು ಕೂಡ, ಅವರು ಶಿಲುಬೆ ಮೇಲೆ ಅಷ್ಟು ಜಡಿಯಲ್ಪಟ್ಟಿದ್ರು ಕೂಡ ಅವರು ತಮ್ಮ ಯಾತನೆ ಕಡೆ ಗಮನ ಕೊಡದೆ ನಿಮ್ಮ ಮೇಲೂ ನಮ್ಮ ಮೇಲೂ ಸಂಪೂರ್ಣ ತಮ್ಮ ಗಮನವನ್ನು ಕೇಂದ್ರೀಕರಿಸಿ ಇದು ನಮ್ಮನ್ನ ಉದ್ಧಾರ ಪಡಿಸುವುದಕ್ಕಾಗಿ ಅವರು ನಮ್ಮೆಲ್ಲರನ್ನ ಸಂಪೂರ್ಣವಾಗಿ ನಿತ್ಯ ಮರಣದಿಂದ ನಿತ್ಯ ನರಕದ ಹಾದಿಯಿಂದ ಬಿಡುಗಡೆ ಮಾಡಿ ಪರಲೋಕದ ಸಾಮ್ರಾಜ್ಯ ಕಡೆ ಇದು ಒಂದು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಿ ಪರಲೋಕದ ಸಾಮ್ರಾಜ್ಯಕ್ಕೆ ಬಾಧಿಸ್ತಿರುವಂತ ಮಕ್ಕಳಾಗ್ಲಿಕ್ಕಾಗಿ ನಮ್ಮನ್ನ ಆ ಕ್ಷಣದಲ್ಲಿ ಸಂತೋಷದಿಂದ ಅವರು ಅನುಭವಿಸಿದ್ರು. Hallelujah. Hallelujah. Never ever say that Jesus embraced the cross with sorrow. He embraced the cross with joy because he could see you and I being delivered from the hands of Satan, and now we are handed over into the hands of God Almighty. Jesus endured the cross with joy, and in the same way he's saying you also must endure your cross with joy. ಇಲ್ಲಿ ನಾವು ಯೇಸುವಿನ ನೋಡ್ತೇವೆ ಪ್ರಿಯರೇ,
ಅವರು ಅಷ್ಟೊಂದು ಚಿತ್ರಹಿಂಸೆಯನ್ನು ಅನುಭವಿಸಲು ಕೂಡ ಅವರು ಯಾವ ಕಾರಣ ಯಾತನೆ ಕಡೆ ಗಮನ ಕೊಡದೆ ನಿಮ್ಮ ಬಗ್ಗೆಯೂ ನನ್ನ ಮೇಲೂ ಸಹ ಅವರು ನೋಡ್ತಾ ಇದ್ರು. ಏಕೆಂದ್ರೆ ನನ್ನ ಮಕ್ಕಳನ್ನ ಸಂಪೂರ್ಣವಾಗಿ ಸೈತಾನನ ಆ ಅಧಿಪತ್ಯತನದಿಂದ ಸೈತಾನನ ಕೈಯಿಂದ ಬಿಡುಗಡೆ ಮಾಡಿಕೊಂಡು ಬಂದು ಆ ಮಕ್ಕಳನ್ನ ತಂದೆ ಮತ್ತು ನಮ್ಮ ಮಧ್ಯದಲ್ಲಿ ಇರುವಂತಹ ಆ ಸತ್ಸಂಬಂಧದಲ್ಲಿ ದೇವರ ಮಕ್ಕಳಾಗಿ ಅವರನ್ನ ನಾನು ಮಾಡಿಕೊಳ್ಬೇಕೆಂಬುದಾಗಿ ಆ ಆನಂದದೊಂದಿಗೆ ಆ ಶಿಲುಬೆಯನ್ನು ಅನುಭವಿಸಿದ್ರು. ಅದೇ ರೀತಿ ಇವತ್ತು ಕೂಡ ನೀವು ಯಾವುದೇ ಒಂದು ಶಿಲುಬೆಯನ್ನು ಒತ್ತುಕೊಂಡು ಹೋಗ್ತಾ ಇದ್ರು, ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿಗಳನ್ನ ಶಿಲುಬೆ ಯಾತನೆ ಅನುಭವಿಸುವಂತ ಆ ಕಷ್ಟ ಸಂಕಷ್ಟಗಳ ಮಧ್ಯೆ ಹೋಗುತ್ತಿದ್ರು ಕೂಡ ನೀವು ಕೂಡ ದೇವರ ಮಕ್ಕಳಾಗಿರುವಾಗ ನೀವು ಕೂಡ ತಂದೆಗೆ ಹುಟ್ಟಿದಂತ ಮಕ್ಕಳಾದ್ದರಿಂದ ನೀವು ಆನಂದದಿಂದ ಅದನ್ನ ಶಿಲುಬೆನ ಹೊತ್ತುಕೊಂಡು ಹೋಗಬೇಕು. Please read this and rejoice in the Lord Jesus. ಇಲ್ಲಿ ಕೊಲೊಸ್ಸೆಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 13 ಹೇಳ್ತದೆ, And you were dead in trespasses and in the uncircumcision of your flesh. What is that? Your sensuality, your sinful carnal nature. But God brought to life together with Christ, having freely forgiven us of all our transgression. You read it. ನಿಮ್ಮ ಪಾಪಮಯ ಜೀವನದಿಂದಲೂ ಸುನ್ನತಿ ರಹಿತವಾದ ಸ್ವಭಾವದಿಂದಲೂ ಒಮ್ಮೆ ನೀವು ಸತ್ತ ವ್ಯಕ್ತಿಗಳಾಗಿದ್ರಿ. ಆದರೆ ಈಗ ದೇವರು ಕ್ರಿಸ್ತ ಯೇಸುವಿನೊಂದಿಗೆ ನಿಮ್ಮನ್ನ ಜೀವಂತಗೊಳಿಸಿದ್ದಾರೆ. Hallelujah. Hallelujah. Do you all agree with me, before you met Jesus we were living in sin? ಈಗ ನಿಜವಾಗಿ ಇದನ್ನು ಒಪ್ಕೊಳ್ತೀರಾ? ನಾವು ಯೇಸುವನ್ನ ಭೇಟಿ ಮಾಡುವಂತ ಸಂಧಿಸುವಂತ ಹಿಂದೆ ನಾವೆಲ್ಲರೂ ಕೂಡ ಪಾಪದಲ್ಲಿ ಮುಳುಗಿದ್ವಿ ಎಂಬುದಾಗಿ. Come on. ಹೌದಾ? The Bible says we were once upon a time living in sin. Our minds were carnal, our minds were sinful, we had selfishness, and we were all dead to sin, and we were all on the journey to death, journey to hell. ನಾವು ಯೇಸುವನ್ನ ಸಂಧಿಸುವಂತ ಮೊದಲು ನಮ್ಮನ್ನೇ ನಾವು ಒಂದು ಕ್ಷಣ ಪರೀಕ್ಷೆ ಮಾಡಿಕೊಳ್ಳುವಾಗ ನಾವೆಲ್ಲರೂ ಶಾರೀರಿಕವಾದಂತ ಮನಸ್ಸನ್ನ ಹೊಂದಿ ಎಲ್ಲ ಕೆಟ್ಟ ಆಲೋಚನೆಗಳನ್ನ ಮಾಡ್ತಾ ಕೆಟ್ಟ ಕಾರ್ಯಗಳ ಬಗ್ಗೆ ಚಿಂತಿಸುತ್ತಾ ನಾವೆಲ್ಲರೂ ಕೂಡ ಇದು ನಕಾರಾತ್ಮಕ ಒಂದು ಕಾರ್ಯಗಳನ್ನ ಯೋಚನೆ ಮಾಡಿ ನಮ್ಮನ್ನೇ ನಾವು ಮರಣದ ಕಡೆಗೆ ಕರೆದುಕೊಂಡು ಹೋಗುವಂತ ನರಕದ ಕಡೆಗೆ ಕರೆದುಕೊಂಡು ಹೋಗುವಂತ ಮಕ್ಕಳಾಗಿದ್ವಿ. Look at that verse. God brought to life together with Christ. God brought. He doesn't say God will bring. He says God has already brought us together with Christ. In other words, he's saying God has united us with Christ. He's saying God has grafted us together with Christ. ಈಗ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ದೇವರು ಕ್ರಿಸ್ತ ಯೇಸುವಿನೊಂದಿಗೆ ನಿಮ್ಮನ್ನ ಈಗಾಗಲೇ ಜೀವಂತಗೊಳಿಸಿದ್ದಾರೆ. ಇಲ್ಲಿ ಯಾವ ಕಾರಣಕ್ಕೂ ಇಲ್ಲಿ ಇನ್ನು ಮುಂದೆ ಜೀವಂತಗೊಳಿಸ್ತಾರೆ ಎಂಬುದಾಗಿ ಹೇಳ್ತಲ್ಲ. ಈಗಾಗಲೇ ನೀವು ಕ್ರಿಸ್ತ ಯೇಸುವಿನೊಂದಿಗೆ ನೂತನ ಸೃಷ್ಟಿಗಳಾಗಿ ಕ್ರಿಸ್ತ ಯೇಸುವಿನೊಂದಿಗೆ ಒಂದಾಗಿರುವಂತ ಮಕ್ಕಳಾಗಿದ್ದೀರಿ. Just as you see a grafted plant, in the same way God has taken us. We were wild, we were useless. He took us and connected us and grafted us in Christ. Now what life is in Christ flows into you and me because of the cross of Jesus. Praise the Lord. Hallelujah. ಪ್ರಿಯ, ನಮ್ಮಲ್ಲಿದ್ದಂಥ ಎಲ್ಲ ವಿಧವಾದಂಥ ಹಳೆಯ ಸ್ವಭಾವಗಳನ್ನ ಹಳೆಯ ಚಿಂತನೆಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ಅವುಗಳೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿ ಈಗ ದೇವರು ನನ್ನನ್ನ ನಿಮ್ಮನ್ನ ಪ್ರಭು ಯೇಸುವಿನೊಂದಿಗೆ ಒಟ್ಟಿಗೆ ಸೇರಿಸಿ ಯೇಸುವಿನ ನೂತನ ಸ್ವಭಾವಗಳೇನಿದೆಯೋ ದೈವಿಕವಾದ ಆ ಚೈತನ್ಯ ಏನಿದೆಯೋ ಅದರಲ್ಲಿ ನಮ್ಮನ್ನ ಕ್ರಿಸ್ತ ಯೇಸುವಿನೊಂದಿಗೆ ಒಂದಾಗಿ ಸೇರಿಸಿದ್ದಾರೆ. Because of Adam we were grafted in Satan, and therefore everything from Satan was flowing into us. We were his slaves and he would make us go and commit sin. ಇದು ಆದಾಮನು ಮಾಡಿದಂತಹ ಪಾಪದ ನಿಮಿತ್ತವಾಗಿ ನಾವೆಲ್ಲರೂ ಸೈತಾನನ ಅಧೀನಕ್ಕೆ ಸೈತಾನನ ಗುಲಾಮಗಿರಿಗೆ ಒಳಗಾಗಿದ್ವಿ ಪ್ರಿಯರೇ. ಅದಕ್ಕಾಗಿ ಸೈತಾನನು ಅನೇಕ ಕಾರ್ಯಗಳನ್ನ ಪ್ರಚೋದಿಸಿ ನಾವೆಲ್ಲರೂ ಸೈತಾನನ ಕಾರ್ಯಗಳನ್ನ ಮಾಡುವಂತಹ ವ್ಯಕ್ತಿಗಳಾಗಿದ್ವಿ. But praise be to God, the day God united and grafted you in Jesus, the word of God says he has freely forgiven us of all our sins. ಯಾವಾಗ ದೇವರು ಪ್ರಭು ಯೇಸುವಿನೊಂದಿಗೆ look at that. Show them the last part. Freely forgiven us, not forgiven us. He's not saying will forgive, he's saying forgiven.
ಆದ್ರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಯಾವಾಗ ನಮ್ಮ ಕ್ರಿಸ್ತ ಯೇಸುವಿನಲ್ಲಿ ಇದು ನಮ್ಮನ್ನ ಒಂದಾಕಿದ್ರು, ಜೀವಂತಗೊಳಿಸಿದ್ರು, ಅದೇ ಕ್ಷಣದಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀವು ಮಾಡಿದ ಎಲ್ಲಾ ಪಾಪಗಳನ್ನ ಉಚಿತವಾಗಿ ನಿಮಗೆ ಕ್ಷಮೆ ನೀಡಿ ನಿಮ್ಮ ಪಾಪಗಳನ್ನ ಅಳಿಸಿ ಬಿಟ್ಟಿದ್ದಾರೆ ಎಂಬುದಾಗಿ. The devil is a liar and he's saying God will not forgive you. ಇದು ಸೈತಾನನು ಸುಳ್ಳುಗಾರನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಸೈತಾನ ಹೇಳ್ತಾನೆ, ನೀನು ಮಾಡಿರೋ ಪಾಪಗಳನ್ನ ಯೇಸು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. God's word says the day you receive Jesus as your Lord, God and Savior, the day you believed in the sacrifice of Jesus on the cross, you were grafted in Jesus, and all your sins are forgiven. ಯಾವಾಗ ನೀವು ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕರಾಗಿ ದೇವರಾಗಿ ಸ್ವೀಕರಿಸಿದ್ರು, ಅಂದ್ರೆ ನಾನು ಶಿಲುಬೆಯಲ್ಲಿ ಜಡಿಬೇಕಿತ್ತು, ಆದ್ರೆ ಅದೇ ಜಾಗದಲ್ಲಿ ನನ್ನ ಪಾಪಗಳ ನಿಮಿತ್ತವಾಗಿ ಪ್ರಭು ಯೇಸು ಶಿಲುಬೆ ಯಾತನೆಯನ್ನು ಅನುಭವಿಸಿ ನನ್ನ ಜಾಗದಲ್ಲಿ ಅವರು ಚಿತ್ರಹಿಂಸೆಯನ್ನು ಅನುಭವಿಸಿ ನನ್ನನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿದ್ದಾರೆ ಎಂಬುದಾಗಿ ಯಾವಾಗ ವಿಶ್ವಾಸ್ತಿರೋ, ಅದೇ ಕ್ಷಣದಲ್ಲಿ ನೀವೆಲ್ಲರೂ ದೇವರ ಕುಟುಂಬದಲ್ಲಿ ಐಕ್ಯಮತ್ತೆಯಿಂದ ಜೀವಿಸುವಂತಹ ದೇವರ ಮಕ್ಕಳಾಗಿದ್ದೀರಿ ಪ್ರಿಯರೇ. Hallelujah. Hallelujah. Lift your hand ನಿಮ್ಮ ಕರಗಳನ್ನು ಮೇಲೆತ್ತಿ and say this. Heavenly Father, ಪರಲೋಕದ ತಂದೆಯೇ, ರಿಪೀಟ್. once upon a time, ಒಂದು ಕಾಲದಲ್ಲಿ ನಾನು when I did not know your son, ನಾನು ನಿಮ್ಮ ಮಗನನ್ನು ಅರಿತಿರಲಿಲ್ಲ. I was living in sin. ನಾನು ಅದರ ನಿಮಿತ್ತವಾಗಿ ನಾನು ಪಾಪದಲ್ಲಿ ಜೀವಿಸ್ತಾ ಇದ್ದೆ. My mind had been in captivity of the devil. ನನ್ನ ಮನಸ್ಸು ಸೈತಾನನಿಂದ ಬಂಧನಕ್ಕೆ ಒಳಗಾಗಿತ್ತು. But thank you very much. ಆದರೆ ದೇವ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. For you gave me your grace. ನಿಮ್ಮ ಕೃಪೆಯನ್ನು ನನಗೆ ಕೊಟ್ಟಿದ್ದಕ್ಕಾಗಿ. To believe in the sacrifice of your son Jesus. ನಿಮ್ಮ ಮಗನಾದ ಯೇಸುವು ಶಿಲುಬೆಯಲ್ಲಿ ಯಾತನೆಯನ್ನು ಅನುಭವಿಸಿ ನನ್ನನ್ನು ಬಿಡುಗಡೆ ಮಾಡಿದ್ದಾರೆ ಎಂಬುದಾಗಿ ವಿಶ್ವಾಸಿಸಲು ನನಗೆ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. I believe, O Lord, in the sacrifice of Jesus on the cross. ಯೇಸುವೆ ದೇವ, ನಾನು ನನ್ನ ಪಾಲಿಗೆ ನನ್ನ ಎಲ್ಲ ಪಾಪಗಳನ್ನ ನಿಮ್ಮ ಮಗನಾದ ಯೇಸುವು ಶಿಲುಬೆಯಲ್ಲಿ ಹೊತ್ತುಕೊಂಡು ನನ್ನನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡಿದಾರೆಂದು ನಂಬಿದ್ದೇನೆ. I believe that very moment you grafted me inside your son Jesus and you made us come together. ದೇವ, ಆ ಸಂದರ್ಭದಲ್ಲಿ ನಾನು ನಿಮ್ಮ ಮಗನಾದ ಕ್ರಿಸ್ತ ಯೇಸುವಿನೊಂದಿಗೆ ನನ್ನನ್ನು ಜೀವಂತಗೊಳಿಸಿ ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದೀರಿ. And I believe with all my heart, Lord, ದೇವ, ನಾನು ನಿಮ್ಮನ್ನು ನಂಬಿದ್ದೇನೆ. ನಾನು ಈ ಕಾರ್ಯವನ್ನು ಹೃದಯದ ಅಂತರಾಳದೊಂದಿಗೆ ವಿಶ್ವಾಸಿಸ್ತೇನೆ. According to Colossians 2:13, all my sins are forgiven. ದೇವ, ಕೊಲೋಸ್ಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 13ನೇ ವಾಕ್ಯದ ಪ್ರಕಾರ ನನ್ನ ಎಲ್ಲ ಪಾಪಗಳು, ಎಲ್ಲ ಶಾಪಗಳು, ಎಲ್ಲ ವಿಧವಾದಂತಹ ದುಶ್ಚಟಗಳು, ಎಲ್ಲ ವಿಧವಾದಂತಹ ಸೈತಾನನ ಕ್ರಿಯೆಗಳು ಸಂಪೂರ್ಣವಾಗಿ ಅಳಿದು ಹೋಗಿದೆ ಎಂಬುದಾಗಿ ವಿಶ್ವಾಸಿಸಿದ್ದೇನೆ. Do you believe that? ಇದನ್ನು ನೀವು ನಂಬ್ತೀರಾ? Then give the Lord a big hand of praise. ದೇವರಿಗೆ ಚಪ್ಪಾಳೆ ತಟ್ಟಿ ದೇವರನ್ನು ಗಣಪಡಿಸೋಣ. Hallelujah. 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 Tell your neighbor, I am grafted in Christ. I am no longer grafted in the devil. ಈಗ ನಾನು ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿ, ನಾನು ಕ್ರಿಸ್ತ ಯೇಸುವಿನೊಂದಿಗೆ ಒಂದಾಗಿದ್ದೇನೆ. ನಾನು ಸೈತಾನನ ಯಾವುದೇ ಸಹವಾಸದಲ್ಲಿಲ್ಲ. Now watch this. Verse number 14. ಈಗ 14 ನೋಡೋಣ. Having cancelled. What is cancel? ರದ್ದುಗೊಳಿಸಿದ್ದೇನೆ ಅಂದ್ರೇನು? Cancel
blotted out. Blotted out. You know when there is a ink, you put a blotting paper, it sucks out.